ಸತತ ಮಳೆಯ ಮಧ್ಯೆಯೂ ಶೇಂಗಾ ಬೆಳೆದು ಇದುವರೆಗೂ ಕಾಪಾಡಿಕೊಂಡು ಬಂದಿರುವ ಹುಬ್ಬಳ್ಳಿಯ ರೈತರು ಇದೀಗ ಮಾರುಕಟ್ಟೆಗೆ ಶೇಂಗಾವನ್ನ ತರ್ತಿದ್ದಾರೆ. ದಸರಾ ನಂತರ ಎಪಿಎಂಸಿಗೆ ಶೇಂಗಾ ಆದಾಯದಲ್ಲಿ ಏರಿಕೆಯಾಗಿದ್ದು ದರವು ಚೇತರಿಸಿಕೊಂಡಿದೆ. ಇದೀಗ ಒಣಹವೆ ಬಿಸಿಲು ಇರೋದ್ರಿಂದ ಶೇಂಗಾ ಒಂದಿಷ್ಟು ಒಣಗಿಸಿ ತರ್ತಿರೋದ್ರಿಂದ ದರ ಉತ್ತಮವಾಗಿದ್ದು ಇದರ ಪರಿಣಾಮವಾಗಿ ಎಪಿಎಂಸಿ ಕಾಳು ಕಡಿ ವಿಭಾಗದ ಮಳಿಗೆಯಲ್ಲಿರುವ ರಸ್ತೆಯಲ್ಲಿ ನಿತ್ಯ ಶೇಂಗಾ ರಾಶಿಗಳು ಕಾಣಿಸುತ್ತಿದೆ. ಈ ವರ್ಷ ಧಾರವಾಡ ಜಿಲ್ಲೆಯಲ್ಲಿ 58,244 ಹೆಕ್ಟೇರ್ ಶೇಂಗಾ ಬಿತ್ತನೆಯ ಗುರಿ ಹೊಂದಲಾಗಿತ್ತು. ಆದರೆ ಗುರಿಗಿಂತ ಒಂದಿಷ್ಟು ಕಡಿಮೆಯಾಗಿದ್ದು 51,367 ಹೆಕ್ಟೇರ್ ಬಿತ್ತನೆಯಾಗಿತ್ತು ಎಂದು ಕೃಷಿ ಇಲಾಖೆ ತಿಳಿಸಿದೆ.